ಕಟ್ಕೊಂಡೆ ರೆಡಿ ಆತಂಡೆ ಎಲ್ಲ ರೆಡಿ ಆತಂದು ತುಳಿ ಒಂದು ಬೆಲ್ಲ ಪಾಡ್ತೇವೆ ನೀರು ಮಂದಿರು ನೀರು ಐಕ್ಯ ಮಿಕ್ಸ್ ಮಂತದ್ದು ಬಂದಾಗ ಪಾಡ್ನೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೊಕ ಮಾತೇನು ಚೊಲ್ಲರು ಅಂಚಿನೆ ಚಾಯ್ ಬಯ್ಯದ ಚಾಗ್ ಅಮ್ಮ ತಿಂಡಿ ಮಂತುಂದ್ಲೇರು ಗೆಂಟದಟ್ಟೆ ಬಾರಿ ಬೇಲೆ ಒಂದುಂಡನ್ನ ಲಕ್ಕಿ ಪೆಟ್ಟಿಗೇನೆ ಇನ್ನು ನಾನು ತಿಂಡಿ ಮನ್ಪುರ ಇದ್ದೀರಿ ಜನ ಪಂಪೆ ಜನ ಮನ್ಪುನಿದ್ದೀರಿ ಬೇಳೆ ಪುಂಡು ಬೀಡಿ ಕಟ್ಟರಪ್ಪು ನಂದು ಇನ್ನು ಪುಡ್ಸೋತ್ರು ನಾನು ಹೆಂಚಿನ ಇಲ್ಲ ತಾರಾಯಿ ಫಸ್ಟ್ ತುಂಬಿಲ್ಲೇರಿ ಬಾರಿ ಬಂಗೋಡು ಇನ್ನು ಬೋಡ್ದಾರೆ ನನಗೆ ನಾವು ಚಾತಲ್ಲ ചേർപ്പത് ಗೊತ್ತಾಯನ ಉಳ್ಳಾಯಿ ನೋಕಂಡ ಯಾವ ಜೋ ಉಳ್ಳಾಯಿ ನೋಕಂಡ ಗೊತ್ತಾ ಲಕ್ಕರ್ ಎಂಕ ಭಿನ್ನ ತೆಂಕ ಅಮ್ಮ ತೆಂಕ ಲಕ್ಕಾರ ಬರೀರ ಅದು ಕೈ ಬೇರೆ ಅವು ಅಂಚತ್ತು ಒಮ್ಮೆ ಸರಿ ಅಡಿ ಇಡ್ತಲಕ್ಕ ಅವು ಇಂಚಿನ ಯಾಕೆ ಹತ್ತದ ನನ್ನ ಕಾಯ್ತಾ ಕೈ ಬೇರೆ come on you can do it ಅದಾಡಿ ಅಪ್ಪ ಎದ್ದು ಬಗ್ಗೆ ಇರ್ತಾರಲ್ಲ ಕಾರೆ ಆ ಒಂದು ಜನ ಸಣ್ಣ ಕರ್ಕೊಂಡು ಸಣ್ಣ ಮಣಿಕೆ ಹಬ್ಬದಿಂಗ ಕಪ್ಪಣ ಅದು ಆನ ತಾರಲಕ್ಕ ದಿಂಡು ಇದು ಬರಲ್ಲ ಪೂಜದ ಬೇರಡ್ಡೆ ಬೋಲಂತೇರಿ ಚಾಯದೊಟ್ಟಿಗೆ ಗಂಜಿ ಅಡ್ರಂಡ ಈಗ ನೀರೆಲ್ಲ ಬಾಳ್ದಾನ ಅಂದ ಮಮ್ಮಿ ಮಾಡಿ ಕಟ್ಕೊಂಡೆ ರೆಡಿ ಆತಂಡೆ ಎಲ್ಲ ರೆಡಿ ಆತಂದು ತುಳಿ ಒಂದು ಬೆಲ್ಲ ಪಾಡ್ತೇವೆ ನೀರು ಮಂದಿರು ಹಾಂ ಕರಡ ಈಗ ಓಹೋ ಬೆಲ್ಲ ತುಳಿಗೆ ಒಂದು ಕಪ್ಪು ಆತನು ಬೆಲ್ಲ ಕಪ್ಪು ಬೆಲ್ಲ ನಾವು ಅಂಚ ಓಕೆ ಓಕೆ ಕಪ್ಪು ಬೆಲ್ಲ ಎಣ್ಣೆಕ್ಕೆ ಮಾಡ್ಯಾರ ಮಿಕ್ಸ್ ಮಂತ ಒಂದು ಬೆಲ್ಲ ನುಂಚಿ ಎಡ್ಡೆ ಪಾ ಕಳಕವಡ ಕಲಡ್ಡೆ ಅಬ್ಬೋ ದೇವರಿ ಕುಕ್ಕರ್ದಿನ ಗ್ಯಾಸ್ಡು ಕೇಳಿದಿರಲ್ಲ ಕಣಕ್ಕೆ ಅವೇ ಓಕೆ ಮಾಡ್ದೆ ನಾನು ಬಂದಿದ್ದೆ ಬಂದಾಗೆ ತುಪ್ಪ ಇಷ್ಟು ತುಪ್ಪ ಹಾಕ್ತಿದ್ಯಾ ಓ ತುಪ್ಪ ಬೋಡಿ ಅಂದರೆ ತುಪ್ಪ ತುಪ್ಪ ಬಾಡಲ್ಲ ಮಿಕ್ಸ್ ಪಡ ಓ ತಾರಾಯ ಫ್ರೈ ಅನ್ಪಾರೆ ಫ್ರೈ ಯಾವುದು ಅಲ್ಲ ತಟ್ಟಗದಿದ್ರ ಇಟ್ಟು ಹೊಡೆಗೆ ಸ್ಪೂನ್ ಸ್ಪೂನ್ ಅಂತ ಕೈಲಿ ನಾನು ತಟ್ಟಗಡೆ ಅವರು ನಾನು ಫ್ರೈ ಆವಾಡೆ ಕೆಂಪು ಬಣ್ಣಕ್ಕೆ ತಿರುಗಬೇಕು ಪಾವಾಡೆ ನಾವು ಇದನ್ನು ಹಾಕ್ತಿದ್ದೇವೆ ನೀರುಳ್ಳಿ ಈರುಳ್ಳಿ ಅಬ್ಬಾ ಫ್ರೈ ಮೇಲು ಮಾಡ್ರೆ ಬೊಕ್ಕ ಬಂದ ಪಾಟಿ ಬೊಕ್ಕ
ಒಂಥರ ಫುಲ್ ಸ್ಪ್ರೆಡ್ ಅಂತಾರೆ. ಬೆಲ್ಲದ ನೀರು ಐಕೆ ಮಿಕ್ಸ್ ಮಂತದ್ದು ಬಂದಾಗ ಪಾಡ್ನೆ ಲಾಸ್ಟಿಗೆ అంటే ನಾನು 30 ನಿಮಿಷ 30 ನಿಮಿಷ ಕುಕ್ಕರ್ ಮುಚ್ಚಿಗ ಸಿತ್ತೆ ಕುಕ್ಕರ್ ಮುಚ್ಚಿದೆ ನಾನು ವಿಸಿಲ್ ದಿಯರೇಜು 30 ನಿಮಿಷ ಬೇಯೋಡು ಆ ಥರ ನಮ್ಮ ಬೇಲೆಲ್ಲ ಅದು ಹಬ್ಬ ಆತ ಚೆನ್ನಾಗಿ ನಮ್ಮ ಬೇಲೆ ಬರ್ಕತ್ತಾನೆ ಬೇಯು ರೆಡಿ ಆತನು ನಾನೊಂದು ತೆಪ್ಪೆರು ಇದು ಕುಕ್ಕರ್ ಬಂದಂತಿದ್ದೆ ಒಂದು ಓಪನ್ ಬಂದಿದ್ದೇನೆ ಚೂರು ಹಾಕೊಂಡಿಲ್ಲ ಸಣ್ಣ ಫೈನಲಿ ರೆಡಿ ಕೆಂಡದಡ್ಡ್ಯ ಪೀಸ್ ಬಂತು ಸಣ್ಣ ಪ್ಲೇಟ್ ಗಾಯ್ಸ್ ಫೈನಲಿ ಗೆಂಡದಡ್ಡಿ ರೆಡಿ ನಾನು ಟೇಸ್ಟ್ ಮಾಡ್ಪರೊಚ್ಚು ಬಾಕಿ ಈ ಪೊಣ್ಣು ನೆನೆಸಿ ಇಟ್ಟೊಂದು ಟೇಸ್ಟ್ ಮಾಡ್ಬೇಕ ಎಮ್ಮೆ ಆದುಂಟು ಭಾಳ ಟೇಸ್ಟ್ ಉಂಟು ಚಾಯಗಂತ ಪಂಡಿರಡ್ಯ ಅತನ ಚೀಪೆ ಅವರು ಕರೆಕ್ಟ್ ಆದಲ್ಲಿ ನಾನು ಅಂಜು ತಿನ್ನೋಣ ಬೇಡ ಅಂಜು ನೀಲಾಗ್ ನಾನು ಬಂದು ಕೇಳಿ ಬಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಶೇರ್ ಬಾಯ್.